ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟಿಗೆ ನೋಡಿ ಸೌತೆ ಮತ್ತು ಪೆಲತ್ತರಿದ್ದು ಸಾಂಬಾರು ಮತ್ತು ದೋಸೆ ಮಾಡಿದ್ದೇನೆ. ಇದು ಹಿಂದಿನ ದಿವಸ ಯಾವುದಾದ್ರು ಒಂದು ಮಿಸ್ ಆದ ವೀಡಿಯೋ ಆಯಿತಾ, ಸೊ ಅದನ್ನು ಇದರೊಟ್ಟಿಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಇಲ್ಲಿ. ಹಾಗೆ ಇವತ್ತಿನ ವೀಡಿಯೋದಲ್ಲಿ ಎಂಥ ಸ್ಪೆಷಲ್ ಅಂತ ಹೇಳಿದರೆ, ನಿನ್ನೆ ಬ್ಲಾಗಲ್ಲಿ ಒಂದು ನಾನು ತೋರಿಸಿದಲ್ಲ, ಹಾಗೆ ಇವತ್ತು ಸಾರಿಯನ್ನು ನಾನು ಹೇಗೆ ಚಂದ ಮಾಡಿ ಮಡಿಚಿ ನಮಗೆ ಬ್ಲೌಸ್ ಮಿಸ್ ಆಗದ ಹಾಗೆ ತೆಗೆದಿಡ್ಬೋದು ಅಂತ ಹೇಳಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಮತ್ತೊಂದು ಮಾಸ್ಕಿಟೋ ರೆಪಲೆಂಟ್ನ ಬಗ್ಗೆ ಕೂಡ ನಿಮಗೊಂದು ಮಾಹಿತಿ ಕೊಡುವ ಅಂತ ಇದ್ದೇನೆ. ಹಾಗೆ ಇವತ್ತಿದು ಬರೀ ಸಣ್ಣ ವಿಡಿಯೋ. ಫಸ್ಟಿಗೆ ನಾವು ನೋಡಿ ಸಾರಿಯನ್ನು ಈ ಥರದಲ್ಲಿ ನಾವು ಮಡಿಚಬೇಕು. ಇದು ಒಳಗೆ ಬರುವ ಹಾಗೆ ಮಡಿಚಬೇಕು, ಓಪನ್ ಇರುವ ಸೈಡ್ ಅಂದರೆ ಗೊತ್ತಾಯ್ತಾ ನೋಡಿ. ಈ ಥರ ಓಪನ್ ಇರುವ ಸೈಡು ಒಳ ಬದಿಗೆ ಬರಬೇಕು. ಈ ಥರ ಚೆಂದ ಮಡಿಚಿ ಆದಮೇಲೆ ಇದನ್ನು ಇದರ ಮೇಲೆ ಹೀಗೆ ಹಾಕಬೇಕು. ಮತ್ತು ಇದನ್ನೊಂದು ಇಷ್ಟನ್ನೇ ಮಡಿಚಬೇಕು. ಮತ್ತು ಇಲ್ಲಿ ಒಂದು ಫೋಲ್ಡು, ಸೊ ಇದು ಎರಡನೇ ಫೋಲ್ಡ್ ಆಯ್ತಲ್ಲ, ಈ ಎರಡನೇ ಫೋಲ್ಡನ್ನು ಇದರ ಒಳಗೆ ಹೀಗೆ ಕೊಂಡೋಗ್ಬೇಕು. ನೋಡಿ ಈ ಥರ ಕೊಂಡೋದ್ರೆ ನೋಡಿ ಈ ಥರ ಮಡಿಚಿ ಇದನ್ನು ಸಹ ಇದರೊಳಗೆ ಇಟ್ಟರೆ ಆಯಿತು. ಈ ರೀತಿ ಮಡಚಿ ಸಾರಿ ಬ್ಯಾಗ್ನೊಳಗೆ ಇಡಬೇಕು. ದಕ್ಷಿಣ ಕನ್ನಡದವರಿಗೆ ಯಾರಿಗೆ ಬೇಕಿದ್ರೆ ಸಹ ನೀವು ಒಂದು ಫೋನ್ ಮಾಡಿ ಮಾತಾಡಿ ಅಂತೆ. ಮತ್ತೆ ಎಂಥವರೇ ವಿಶೇಷ? ಮಳೆ ನಿಮ್ಮೂರಲ್ಲಿ ಎಂಥ ವಿಶೇಷ? ಎಂಥ ಮಳೆ ಮಾರ್ರೆ ಇದ್ದ, ಮತ್ತೊಂದು ಭಯಂಕರ ಮಳೆ ಮಾರ್ರೆ. ಮಳೆ ಕೇಳಿ ಕೇಳಿ ಸಾಕಾಯಿತು, ಮಳೆಯ ಸೌಂಡ್ ಕೇಳಿ ಕೇಳಿ ಸಾಕಾಯಿತು. ಹೀಗೆ ಇಡೀ ಮಳೆದ ವಿಷಯ ಯಾರ ಹತ್ರ ಬೇಕಿದ್ರೆ ಸಹ ನೀವು ಮಾತಾಡಿ. ಎಂಥ ವಿಶೇಷ ಕೇಳ, ಮಳೆ ಮಾರೆ, ಒಂದು ವಾರದಿಂದ ಮಳೆಯೇ ನಿಲ್ಲುವುದಿಲ್ಲ, ಬೋರ್ ಆಗ್ತಾ ಉಂಟು, ಇದ್ದೇ ಡೈಲಾಗು. ಮಕ್ಕಳಿಗೆ ಈಗ ಇನ್ನು ಸಹ ಸ್ಟಾರ್ಟ್ ಆಯ್ತಾ ಇಲ್ವಾ ಗೊತ್ತಿಲ್ಲ, ಶಾಲೆ ಕಾಲೇಜೆಲ್ಲ. ನನಗೆ ಚಳಿ ಹಿಡ್ದಿದೆ ಗೊತ್ತುಂಟಾ. ಇಲ್ಲಿ ನೋಡಿ ನಮ್ಮ ಬೆಕ್ಕುಗಳು ಮನೆಯಿಂದ ಹೊರಗೆ ಹೋಗೋದಿಲ್ಲ. ನಾನು ಹೊರಗೆ ಹೋದರೆ ಮಾತ್ರ ಈ ವರ್ಷ ನೋಡಿ ಅದು ಪರ್ಮನೆಂಟ್ ಲೊಕೇಶನ್ ಆಗಿದೆ ಅವರದು ಬೆಕ್ಕುಗಳದ್ದು. ಹಾಗೆಲ್ಲ ಕಥೆ. ಇವತ್ತು ನಾನು ಮಧ್ಯಾಹ್ನಕ್ಕೆ ನೆಕ್ಕಿರೆ ಸೊಪ್ಪು ತಗೊಂಡು ಬಂದದ್ದು, ಅದರದ್ದು ಪಶಿಂಗ್ರಿ ಮಾಡುವ ಅಂತ ಹೇಳಿ. ಪಶಿಂಗ್ರಿ ಅಂದರೆ ನಿಮಗೆ ಅದೊಂದು ವಿಷಯ ಗೊತ್ತಿನ, ಪಶಿಂಗ್ರಿ ಮತ್ತು ತಂಬುಳಿ ನಮ್ಮ ಊರಲ್ಲಿ ಒಂದು ಐಟಮ್. ಪಶಿಂಗ್ರಿ ಬೇರೆಯೇ, ತಂಬುಳಿ ಬೇರೆ. ನಿಮಗೆ ಡಿಫ್ರೆನ್ಸ್ ಗೊತ್ತುಂಟ ಯಾರಿಗಾದರೂ? ತಂಬುಳಿ ಅಂದರೆ ಎಂತ, ಪಶಿಂಗ್ರಿ ಅಂದರೆ ಎಂತ ಅಂತ ಹೇಳಬೇಕು. ಎರಡು ಕೂಡ ಅಂದರೆ ಸೊಪ್ಪು ಮಾತ್ರ ಅಲ್ಲ, ಈಗ ಮೆಂತೆ ತಂಬುಳಿ ಮಾಡ್ತಾರೆ, ಹಾಗೆ ಮೆಂತೆದು ಪಶಿಂಗ್ರಿ ಸಹ ಮಾಡಲಿಕ್ಕೆ ಆಗ್ತದೆ. ಸೊ ಹಾಗೆ ಅಂದರೆ ಎಂತ ಅಂತ ನೀವು ಹೇಳಬೇಕು. ಬೇಡ ನಾನೇ ಹೇಳ್ತೇನೆ. ಈಗೊಳ್ಳಿ, ತಂಬುಳಿ ಅಂದರೆ ನೀರಾಗಿರ್ತದೆ, ಪಶಿಂಗ್ರಿ ಅಂದರೆ ಗಟ್ಟಿಯಾಗಿರ್ತದೆ. ಈಗ ಫಾರ್ ಎಕ್ಸಾಂಪಲ್ ನಾವು ತಿಮರೆದು ತಂಬುಳಿ ಅಂತ ಹೇಳಿದರೆ ಅದನ್ನು ತಿಮರೆ ಹಾಕಿ ಮಜ್ಜಿಗೆ ಹಾಕಿ ನೀರು ಮಾಡ್ತೇವೆ, ಬಿಸಿ ಮಾಡೋದಿಲ್ಲ, ಗೊತ್ತಾಯ್ತಾ? ಪಶಿಂಗ್ರಿ ಅಂತ ಹೇಳಿದರೆ ಅದನ್ನು ತೆಂಗಿನಕಾಯಿ ಒಟ್ಟಿಗೆ ಗಟ್ಟಿ ಮುದ್ದೆಯಾಗಿ ಕರೆದು ಬಿಸಿ ಮಾಡ್ತೇವೆ. ಸೊ ನಮ್ಮ ತುಳುನಾಡಿನಲ್ಲಿ ಈ ಆಟಿ ತಿಂಗಳಲ್ಲಿ ಪಶಿಂಗ್ರಿ ಭಯಂಕರ ವಿಶೇಷ. ಪಶಿಂಗ್ರಿ ಯಾವುದ್ರದ್ದು ವಿಶೇಷ ಅಂತ ಹೇಳಿದರೆ ಸೊಪ್ಪುಗಳ ಪಶಿಂಗ್ರಿ. ಸೊಪ್ಪುಗಳಲ್ಲಿ ಯಾವುದು ಅಂತ ಹೇಳಿದರೆ ಪೇರಳೆ ಸೊಪ್ಪು, ಮಾವಿನ ಸೊಪ್ಪು, ಕುಂಟಾಲ ಸೊಪ್ಪು, ಆಮೇಲೆ ಕುಂಟಾಲ ಸೊಪ್ಪು, ಇನ್ನು ಇದರದ್ದು ಎಂಥದ್ದು ಸೇರೆಯದ್ದು ಸೊಪ್ಪು, ಹಾಗೆ ಇನ್ನು ತುಂಬ ಬಗೆಯದೆಲ್ಲ ಉಂಟು. ಅದನ್ನೆಲ್ಲ ಅಂದರೆ ಕನೇರು ಇರ್ತದಲ್ಲ, ಸೊ ಈ ಕನೇರಿರುವಂತಹ ಸೊಪ್ಪುಗಳನ್ನೆಲ್ಲ ಮಿಶ್ರಣ ಮಾಡಿ ಬೆಳ್ಳುಳ್ಳಿ, ಓಮ, ಒಳ್ಳೆಮೆಣಸಿನೊಂದಿಗೆ ಕಡ್ದು ತುಪ್ಪದಲ್ಲಿ ಕಾಯಿಸ್ಬೇಕಂತೆ. ಅದು ಪಶಿಂಗ್ರಿ, ತುಪ್ಪದಲ್ಲಿಯೇ ಕಾಯಿಸಬೇಕು. ಸೊ ತುಪ್ಪದಲ್ಲಿ ಕಾಯಿಸಿದರೆ ಎಂಥ ಬೆನಿಫಿಟ್? ಒಂದು ಆರೋಗ್ಯದ ಬೆನಿಫಿಟ್, ಇನ್ನೊಂದು ಬೇಗ ಹಾಳಾಗೋದಿಲ್ಲ. ಅದು ಹಿಂದಿನವರದೊಂದು ಜಾಣತನ. ಇದು ಡೆಲಿವರಿ ಆದವರಿಗೆಲ್ಲೊಂದು ಮಾಡ್ತಾರಲ್ಲ ಪೊಡಿ ಚಟ್ನಿ ಅಂತೇಳಿ, ಗೊತ್ತುಂಟ ನಿಮಗೆ? ಸೊ ಅದನ್ನು ಆಟಿ ತಿಂಗಳಲ್ಲಿ ಮಾಡ್ತಾರೆ, ಪೊಡಿ ಚಟ್ನಿ. ಮತ್ತು ಬಾಳೆ ಹೂವಿನ ಚಟ್ನಿ, ಅದರದ್ದು ಚಟ್ನಿ ಅಂದರೆ ಬೇರೆ, ಚಟ್ನಿ ಅಂದರೆ ಮುದ್ದೆಯಾಗಿ ಹಸಿಯಾಗಿರ್ತದೆ. ಪಶಿಂಗ್ರಿ ಅಂತ ಹೇಳಿದರೆ ಮುದ್ದೆಯಾಗಿ ಗಟ್ಟಿಯಾಗಿ ಇದ್ದುಕೊಂಡು ಬಿಸಿ ಮಾಡುವಂಥದ್ದು. ಹಾಗೆ ಮತ್ತು ಇದು ಪೂಂಬೆ, ಬಾಳೆಯ ಹೂವಿನ ಚಟ್ನಿ, ಪಶಿಂಗ್ರಿ, ತಂಬುಳಿ ಎಲ್ಲ ಮಾಡ್ತಾರೆ. ಸೊ ನಮ್ಮಲ್ಲೀಗ ಮಾಡಬೇಕು. ಇವತ್ತು ನಾವು ಇನ್ನೊಂದು ಮಾಸ್ಕಿಟೋ ರೆಪಲೆಂಟ್ ಮಾಡೋದು ಹೇಗೆ ಅಂತ ನೋಡುವ.
ಇದು ನೋಡಿ ಗೆರಟೆಯನ್ನು ಒಂದು ಹಳೆಯ ದೀಪದ ಮೇಲೆ ಇಟ್ಟಿದ್ದೇನೆ ನಾನು. ಸೊ ಅದಕ್ಕೆ ತೆಂಗಿನಕಾಯಿಯ ಜುಟ್ಟು ಉಂಟಲ್ಲ ಅದನ್ನು ಸಹ ಹಾಕಿದ್ದೇನೆ. ಮತ್ತು ಸ್ವಲ್ಪ ಎಣ್ಣೆ ಸಹ ಇಲ್ಲಿ ಹಾಕಿಕೊಂಡಿದ್ದೇನೆ. ನೋಡಿ ಈ ಥರ ಬಿಸಾಡುವಂತಹ ಬೆಳ್ಳುಳ್ಳಿ ಸಿಪ್ಪೆ, ನೀರುಳ್ಳಿ ಸಿಪ್ಪೆ ಮತ್ತು ಪಲಾವ್ ಎಲೆ ಎಲ್ಲ ಉಂಟಲ್ಲ, ಇದನ್ನೆಲ್ಲ ತೆಗೆದಿಡ್ಬೇಕು ನಾವು, ಬಿಸಾಡಬಾರ್ದು ಯಾವತ್ತಿದ್ರೆ ಸಹ. ಮತ್ತು ಲಿಂಬೆ ಹುಳಿ ಸಿಪ್ಪೆ ಇದ್ದರೆ ಅದನ್ನು ಸಹ ಒಣಗಿಸಿ ಎಲ್ಲ ತೆಗೆದಿಡಬೇಕು. ನಂತರ ನಾವು ಈ ಥರ ಮೊಸ್ಕಿಟೋ ರೆಪಲೆಂಟ್ ಮಾಡುವಾಗ ಇದಕ್ಕೆ ಒಂದು ಕರ್ಪೂರದಿಂದ ಹೀಗೆ ಇಟ್ಟು ಹೊಗೆ ಬೆಂಕಿ ಕೊಡಬೇಕು. ಹೀಗೆ ಸ್ವಲ್ಪ ಉರಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ನೋಡಿ ಹೀಗೆ ಒಂದೊಂದೇ ಸಿಪ್ಪೆಗಳನ್ನೆಲ್ಲ ಹಾಕಬೇಕು ಅದರಲ್ಲಿ. ಹೀಗೆ ನಮ್ಮ ಬೆಡ್ರೂಮಲ್ಲಿ ಇಟ್ಟು ಅದಕ್ಕೆ ಕಸ ಎಲ್ಲ ಹೀಗೆ ಹಾಕಬೇಕು ನಾವು. ಹಾಕಿ ಕೋಣೆಯ ಬಾಗಿಲು ಹಾಕಿ ಬಿಡಬೇಕು. ಇಲ್ಲಿ ಫುಲ್ ಹೊಗೆ ತುಂಬಿಕೊಂಡು ಉಂಟಲ್ಲ, ಹಾಗೆ ಎಲ್ಲ ಕೋಣೆಗೆ ಸಹ ಇದನ್ನು ನಾವು ಹೋಗಿ ಹಿಡಿಬೇಕು. ಜಾಗ್ರತೆ ಬೇಕು ಮಾತ್ರ, ಬೆಂಕಿ ಇದಾಗದ ಹಾಗೆ. ಹೀಗೆ ಮಾಡಿದರೆ ರಾತ್ರಿ ಹೊತ್ತು ಸೊಳ್ಳೆ ಎಲ್ಲ ಬರೋದು ಕಡಿಮೆ ಆಗ್ತದೆ. ಇದು ನ್ಯಾಚುರಲ್ ಮೊಸ್ಕಿಟೋ ರೆಪಲೆಂಟ್, ನೋ ಕೆಮಿಕಲ್. ನೋಡುವ ಈಗ ಸ್ವಲ್ಪ ಹೊತ್ತಾಗುವಾಗ ಹೇಗಾಗ್ತದೆ ನೋಡುವ. ನೋಡಿ ಕೋಣೆ ಒಳಗೆ ಫುಲ್ಲು ಹೊಗೆ ತುಂಬಿದಲ್ಲ. ಇದೇ ಥರ ಇದಕ್ಕೆ ಸಾಂಬ್ರಾಣಿ ಎಲ್ಲ ಹಾಕ್ಬೋದು. ಹೀಗೆ ಇಲ್ಲೀಗ ಹೊಗೆ ಫುಲ್ ಆಯ್ತಲ್ಲ, ಇನ್ನು ಇದನ್ನು ತೆಕ್ಕೊಂಡು ಇನ್ನೊಂದು ಕೋಣೆಗೆ ಕೊಂಡೋಗಿ ಇಡುವ. ನೋಡಿ ನ್ಯಾಚುರಲ್ ಮಾಸ್ಕಿಟೋ ರೆಪಲೆಂಟ್, ಆರ್ಗ್ಯಾನಿಕ್ ಹರ್ಬಲ್ ತಗೊಂಡು ಹೋಗುವ. ಹೀಗೆ ಮುಸ್ಸಂಜೆ ಹೊತ್ತಿಗೆ ಒಂದೊಂದು ಕಡೆ ಇಟ್ಟುಂಟಲ್ಲ, ಬಾಗಿಲು ಹಾಕಿದರೆ ಸೊಳ್ಳೆಗಳ ಹಾವಳಿಯಿಂದ ಈ ಮಳೆಗಾಲದಲ್ಲಿ ನಾವು ತಪ್ಪಿಸಿಕೊಳ್ಬೋದು. ಬಂಟಿದ್ದು ಕಬಡ್ಡಿ, ಅದರ ಎಡೆಯಲ್ಲಿ ದುರಾಸೆ. ಬದ್ 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 ಬದ್. Sit down. Sit down. Walk. Down. Turn. Down. Sleep. Down. Sleep. Is it good? Sleep, Bunty, sleep. Sleep. Down. Sleep. Down. Down. Sleep. Yeah. Down. ಉದಾಸಿನ ಬಂಜಿ ಫುಲ್ ಆತ್ ನಾತೆ. ಸ್ಪಿನ್ Good.